ಕೋವಿಡ್-19ನಿಂದ ಸಂಕಷ್ಟದ ಪರಿಸ್ಥಿತಿಯನ್ನ ಎದುರಿಸ್ತಾ ಇರುವ ಈ ಸಂದರ್ಭದಲ್ಲಿ ಕಲಾವಿದರ ತಂಡವೊಂದು ಪ್ರೊಡಕ್ಷನ್ ಹೌಸ್ ಅನ್ನು ಲಾಂಚ್ ಮಾಡಿದೆ. ಪ್ರಜ್ವಲ್ ಅತ್ತಾವರ ಅವರ ತಂಡವು ಈ ವಿನೂತನ ಪ್ರಯೋಗಕ್ಕೆ ಮುಂದಾಗಿದ್ದು ಶೂರಾ ಪ್ರೊಡಕ್ಷನ್ ಎಂಬ ಪ್ರೊಡಕ್ಷನ್ ಹೌಸ್ ಅನ್ನು ಆರಂಭಿಸಿದ್ದಾರೆ. ಇದರ ಬಿಡುಗಡೆ ಕಾರ್ಯಕ್ರಮವು ವಿ4 ನ್ಯೂಸ್ನ ಸ್ಟುಡಿಯೋದಲ್ಲಿ ನಡೆಯಿತು. ಕರಾವಳಿ ಕರ್ನಾಟಕದಲ್ಲಿ ಮನೆ ಮಾತಾಗಿರುವ ವಿ4 ನ್ಯೂಸ್ ವಿ4 ಸ್ಟ್ರೀಮ್ OTT ಪ್ಲಾಟ್ಫಾರ್ಮ್ ಅನ್ನು ಆರಂಭಿಸಿರುವುದು ಗೊತ್ತೇ ಇದೆ. ಕಲಾವಿದರಿಗೆ ಸಹಕಾರಿಯಾಗಲಿ ಎಂಬ ಉದ್ದೇಶದಿಂದ ವಿ4 ಸ್ಟ್ರೀಮ್ ಅನ್ನು ಆರಂಭಿಸಲಾಗಿದೆ. ಇದರಲ್ಲಿ ಈಗಾಗಲೇ ಹಲವಾರು ಮನೋರಂಜನಾ ಕಾರ್ಯಕ್ರಮಗಳು, ಸಿನಿಮಾಗಳು ಸ್ಟ್ರೀಮ್ ಆಗಿದೆ. ಇದೀಗ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ದಿಕ್ಕೆ ತೋಚದಾದಂತಹ ಸಂದರ್ಭದಲ್ಲಿ ಕಲಾವಿದರ ತಂಡವೊಂದು ಪ್ರೊಡಕ್ಷನ್ ಹೌಸ್ ಅನ್ನು ಲಾಂಚ್ ಮಾಡಿದೆ. ವಿ4 ನ್ಯೂಸ್ ಸ್ಟುಡಿಯೋದಲ್ಲಿ ಹೊಸ ಪ್ರೊಡಕ್ಷನ್ ಹೌಸ್ನ ಬ್ಯಾನರ್ ಅನ್ನು ಬಿಡುಗಡೆಗೊಳಿಸುವ ಕಾರ್ಯಕ್ರಮ ನಡೆಯಿತು. ಚಲನಚಿತ್ರದ ನಿರ್ದೇಶಕರಾದ ಪ್ರಜ್ವಲ್ ಅತ್ತಾವರ್ ಅವರ ನೇತೃತ್ವದಲ್ಲಿ ಪ್ರೊಡಕ್ಷನ್ ಹೌಸ್ ತಯಾರಾಗಿದ್ದು, ವಿ4 ನ್ಯೂಸ್ನ ಸ್ಟುಡಿಯೋದಲ್ಲಿ ವಿ4 ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್ ಮತ್ತು ನಟ ಮೈಮ್ ರಾಮದಾಸ್ ಅವರು ಶೂರಾ ಪ್ರೊಡಕ್ಷನ್ ಹೌಸ್ನ ಲೋಗೋವನ್ನು ಲಾಂಚ್ ಮಾಡಿದ್ರು. ಶೂರಾ ಪ್ರೊಡಕ್ಷನ್ ಹೌಸ್ನ ಲೋಗೋವನ್ನ ಬಿಡುಗಡೆಗೊಳಿಸಿದ ಬಳಿಕ ಮಾತನಾಡಿದ ವಿ4 ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್ ಅವರು, ಕಲಾವಿದರ ಸಂಕಷ್ಟವನ್ನ ಅರಿತು ವಿ4 ಸ್ಟ್ರೀಮ್ ಅನ್ನು ಆರಂಭಿಸಿದ್ದೇವೆ ಎಂದ ಅವರು ಪ್ರಜ್ವಲ್ ಅತ್ತಾವರ್ ಅವರ ಶೂರಾ ಪ್ರೊಡಕ್ಷನ್ಗೆ ಶುಭ ಹಾರೈಸಿದರು. ಒಂಜಿ ಫಿಲ್ಮ್ ಎಂಚಿನ ಬೋರ್ಡ್ ಅವೇನು ಪೂರ ಮೂಲೆ ಉಪ್ಪೋಡು ನಮ್ಮಡನೆ A to Z ವಿಷಯ ಉಪ್ಪೋಡು ಬಂದು ಆಯ್ತಾ ಸಾಧಾರಣ ಒಂದು ಎನ್ನ ಲೆಕ್ಕ ಒಂಜಿ 50% ವರ್ಕ್ ಇತ್ತೆ ಕಂಪ್ಲೀಟ್ ಸ್ಟುಡಿಯೋದ 100% ವರ್ಕ್ ಆತನು. ಅದರದ್ದೇನು ಇತ್ತೆ ಬೇತೆ ಬೇತೆ ಟೈಪದ ಒಂಜಿ 2-3 ಕ್ಯಾಮರಾ ಬೋರ್ಡ್ ಬಂದು ಒಂದುಂಡು ಬಕ್ಕ ಲೈಟ್ಸ್ ಬಕ್ಕ ಓನ್ ಒಂಜಿ ಸ್ಟುಡಿಯೋಲ ಬೋರ್ಡ್ ಬಂಪಿನ ಸೊ ಐತ ವರ್ಕ್ ಇತ್ತೆ ಎಲ್ಲೆಡ್ ದಿಂಚ ಸ್ಟಾರ್ಟ್ ಆಗೋದುಂಡು. ಸೊ ಫುಲ್ ಫ್ಲೆಜ್ ನಮ್ಮ ಜಾಗೆ ನಾಡು ಬಂದು ಇಜ್ಜಿ ಮೂಲೆ ಫುಲ್ ಆಪಿಲ್ಲಕ್ಕನೆ ಒಂಜಿ ಜಾಗೆ ಐತೆ ಪಿದೆ ಐತೆ ಶೂಟಿಂಗ್ ಉಪ್ಪನಾಗ ಒಂಜಿ 50% ಅವೇನು ಕಟ್ ಡೌನ್ ಮಲ್ತದ್ದು ಮಸ್ತ್ ಕಟ್ ಡೌನ್ ಮಲ್ಪಾರೆ ಆಪಿಲ್ಲಕ್ಕ ಮಲ್ತೊಂದು ಖರ್ಚು ವೆಚ್ಚವನ್ನು ಕಮ್ಮಿ ಮಲ್ಪಾರೆ ಮಸ್ತ್ ಮೇಯ್ನ್ ಅದು ಒಂಜಿ ಸಾಧಾರಣ ಒಂಜಿ 1 ಕೋಟಿ ದಂಚಿನ ಪಿಕ್ಚರ್ ದೇಪುನ ಕುಲ್ಲ ಅವೇನು ಒಂಜಿ ಮೂಲು ಬತ್ತದು ಒಂಜಿ 20-30 ಲಕ್ಷದ ಉಲೈಡ್ ಆ ಪಿಕ್ಚರ್ ಆಪಿಲ್ಲಕ ಒಂಜಿ ಪ್ರಯತ್ನವನ್ನು ಇಂಕ್ಲೂಡ್ ಮಾಡ್ತೊಂದಿಲ್ಲ. ಶೂರಾ ಪ್ರೊಡಕ್ಷನ್ ಹೌಸ್ನವರ ಮೊದಲ ಮೋಷನ್ ಪೋಸ್ಟರ್ ಎಕ್ಕೂರನ್ನ ನಟ ಮೈಮ್ ರಾಮದಾಸ್ ಅವರು ಲಾಂಚ್ ಮಾಡಿದ್ರು. ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ, ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ, ವಯಾ ಹಿಂದೂ ಭೂಮೆ ಸುಖಂ ವರ್ಧಿತೋಹಂ, ವಯಾ ಹಿಂದೂ ಭೂಮೆ ಸುಖಂ ವರ್ಧಿತೋಹಂ, ಮಹಾಮಂಗಲೆ ಪುಣ್ಯಭೂಮೆ ತ್ವದರ್ತೆ, ಮಹಾಮಂಗಲೆ ಪುಣ್ಯಭೂಮೆ ತ್ವದರ್ತೆ, ವತತ್ವೇಷಕಾಯೋ ನಮಸ್ತೆ ನಮಸ್ತೆ, ವತತ್ವೇಷಕಾಯೋ ನಮಸ್ತೆ ನಮಸ್ತೆ, ರಾಮ 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 ಬಳಿಕ ಮಾತನಾಡಿದವರು, ಮಹಾಮಾರಿಯ ವಿರುದ್ಧ ಇಡೀ ದೇಶವೇ ಯುದ್ಧ ಮಾಡ್ತಾ ಇದೆ. ಆದರೆ ನಮ್ಮ ತುಳುವರು ಯಾವುದರಲ್ಲೂ ಹಿಂದೆ ಬಿದ್ದಿಲ್ಲ. ಇದಕ್ಕಾಗಿಯೇ ವಿ4 ಸ್ಟ್ರೀಮ್ ಆರಂಭಗೊಂಡಿದ್ದು ಸಿನಿಮಾ ರಂಗ ಮತ್ತು ರಂಗಭೂಮಿ ಕಲಾವಿದರಿಗೆ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದೆ. ಇದರಿಂದ ನಮಗೆ ಮುಂದಿನ ದಿನಗಳಲ್ಲಿ ಯಶಸ್ಸು ಖಂಡಿತ ಸಿಗಲಿದೆ ಅಂತ ಹೇಳಿದ್ರು. ಹಾಗೆಯೇ ಪ್ರಜ್ವಲ್ ಅತ್ತಾವರ್ ಅವರ ಶೂರಾ ಪ್ರೊಡಕ್ಷನ್ ಹೌಸ್ಗೆ ಶುಭ ಹಾರೈಸಿದ್ರು. ಸಾಂಸ್ಕೃತಿಕವಾಯಿನ ಕ್ಷೇತ್ರ ಮಸ್ತ್ ಕುಗ್ಗುದು ಪೋನಾಗದ ಅದಾಳ್ನ ಮಲ್ಪೋಡೆ ಏನು ಪನ್ಪಿನ ಪ್ರಯತ್ನ ನಡತೋದಿತ್ತಿನ ಭಾಗವಾದ ಇನ್ನು ವಿ4 ಸ್ಟ್ರೀಮ್ ಮಂತೊಂದು ಪುನಂಚಿನ ಈ ಒಂಜಿ ಬೇಲೆ ಎಂಚಿನುಂಡು ಸಿನಿಮಾ ರಂಗ ಬೊಕ ರಂಗಭೂಮಿದ ಒಂಜಿ ರಂಗದ ಕ್ಲೆಗೆ ಒಂಜಿ ಹೊಸ ವೇದಿಕೆ ಪ್ಲಾಟ್ಫಾರ್ಮ್ ಕೊರ್ಪುನಂಚಿನ ಒಂಜಿ OTT ಪ್ಲಾಟ್ಫಾರ್ಮ್ ಎಂಚಿನುಂಡು ಐತ ಒಟ್ಟಿಗೆ ಇನ್ನು ಮಾತಾ ಕಲಾವಿದರ್ಲ ಎಂಕಲೊಟ್ಟಿಗೆ ಸೇರೋದಿನ ಮಸ್ತ್ ಖುಷಿ ಐಟ್ಲ ಈ ಸಂದರ್ಭ ಬಂದಾಗ ದಾಲ ಇಜ್ಜಿಂದ ಎಂಕುಲು ಮಾತ ಮಂತೊಂದುಲ್ಲ ಎಂಕುಲ್ಲ ಉಲ್ಲ ಅಂದು ಪಂಡದು ಮಾತಾ ಕಲಾವಿದರು ಮಾತಾ ತಂಡದ ಕುಲ್ಲ ಎಂಕಲೊಟ್ಟಿಗೆ ಉಳ್ಳೇರು ಅಂಚಿನೆಟ್ಟು ಬಹುಶಃ ಇಡೀ ಇನ್ನಿತ್ತೆ ಶೂರ ಪ್ರೊಡಕ್ಷನ್ದ ಮುಲ್ಪೊಂಜಿ ರಿಲೀಸ್ ಆಂಡ್ ಆಯಿತು ಒಟ್ಟಿಗೆ ಸಿನಿಮಾ ರಂಗೋಡು ನಾನು ಮಲ್ಪುನು ಪನ್ಪಿನ ಕ್ವಶನ್ ಇತ್ತನ ತುಳುನಾಡು ತುಳು ಚಿತ್ರರಂಗೋಡು ಅಕ್ಲು ಮಾತ್ರ ಹೊಸ ಹೊಸ ಪಜ್ಜಲ್ನ ದಿವೊಂದುಲ್ಲೇರು ಸೊ ಐತ ಭಾಗವಾದ ಶೂರ ಪ್ರೊಡಕ್ಷನ್ಸ್ ಎಕ್ಕೂರುನು ಈ ಸಂದರ್ಭಡೆ ದುಂಬುದೀತನೆ ನನ್ನ ದುಂಬುದ ಇಂಚಿನ ಇತ್ತನೆಲ್ಲ ಖಂಡಿತವಾದಲ್ಲ ನಮ್ಮ
ಜಯ ಖಂಡಿತ ನಮ್ಮ ಇಂಚಿನ ಎತ್ತರ ನಮ್ಮ ತುಳುವೇರವಿನ ಗೆಂದಾವ ಪನ್ಪಿನ ವಿಶ್ವಾಸಲ ಖಂಡಿತ ಮಾತೆರೆಗಳುಂಡು ಆಳು ದಿನಕ್ಕೂ ಪನ್ಪಿನಂಚಿನ ಈ ಸಂದರ್ಭಡ್ಲ ಎಡ್ಡೆ ದಿನಕ್ಕೂ ನಿಂಕಲು ನಿರೀಕ್ಷೆ ಪನ್ಪಿನ ಒಂದು ಪಜ್ಜೆ ನಿಕ್ಲು ದೀತಾರೆ ಖಂಡಿತವಾದ ಯಶಸ್ವಿ ಆಪಣು ಶೂರ ಪ್ರೊಡಕ್ಷನ್ಸ್ದ ಮಾತಾ ನಿಖಲ ಪ್ರೊಡಕ್ಷನ್ಲ ಖಂಡಿತ ಯಶಸ್ವಿ ಆಪಿ ಪನ್ಪಿನ ಹಾರೈಕೆ ಎನ್ನ ಇಡೀ. ಇದೇ ವೇಳೆ ಮಾತನಾಡಿದ ಸಿನಿಮಾ ನಿರ್ದೇಶಕರಾದ ಪ್ರಜ್ವಲ್ ಅತ್ತಾವರ ಅವರು ಕೋವಿಡ್-19ನ ಸಂದಿಗ್ಧ ಪರಿಸ್ಥಿತಿಯನ್ನ ಕಲಾವಿದರು ಎದುರಿಸ್ತಾ ಇದ್ದಾರೆ. ಸಂಕಷ್ಟದಲ್ಲಿರುವ ಕಲಾವಿದರಿಗೆ ವಿ4 ನ್ಯೂಸ್ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್ ಅವರು ವಿ4 ಸ್ಟ್ರೀಮ್ ಆರಂಭಿಸುವ ಮೂಲಕ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ ಅಂತ ಹೇಳಿದರು. ಈ ಕೊರೋನಾದ ಟೈಮ್ ಎಂಕ್ಲ ಇಲ್ಲಾಡು ಕುಲ್ದು ದಾದ ಮಲ್ಪುನಿ ಪಣ್ಣಾಗ ಲಕ್ಷ್ಮಣ್ ಸರ್ ಲೆತ್ತೇರು ಸ್ಟುಡಿಯೋ ಲೆತ್ತದು ಒಂಜಿ ಪೊಸತ್ ಆರ್ಲ ಪಂಡೇರು ಎಂಕುಲು ಕೊರೋನಾದ ಟೈಮ್ ಎಂಕ್ಲೆಗ್ ಇಂಚಿಂಚಿನ ಪೊಸತ್ ಬರೋದುಂಡು ದಯಪಂಡ ಅಪ್ಡೇಟ್ ಆವಡು ನಮ್ಮ ಸೊ ಒಂಜಿ ಹೊಸ ಪ್ರತಿಭೆಲೆಗ್ ಒಂಜಿ ಚಾನ್ಸ್ ಕೊರೋಡು ಪೂರ ಪನ್ಪುನಗೋಸ್ಕರ ಒಂಜಿ ಸ್ಟೇಜ್ ಇತ್ತೆ ಕ್ರಿಯೇಟ್ ಮಲ್ದೇರು ವಿ4 ಸ್ಟ್ರೀಮ್ ಪನ್ಪುನಂಚಿನ ಸೊ ಬಾರಿ ಖುಷಿ ಅಂಡ ಆರು ಬತ್ತದು ಎಂಕ್ಲೆಗ್ ಲೆತ್ತದು ಪಂಡೇರು ಇಂಚೆಂಚ ವಿಷಯ ಪೂರ ಪಂಡ ಮಸ್ತ್ ಖುಷಿ ಅಂಡ್ ಸೊ ಎಂಕುಲ್ದಾದ ಮತ್ತೆ ಎಂಕುಲ್ ಒಂಜಿ ಜಂಟಿ ಆದ ನನ್ನ ದುಂಬುಗು ಎಡ್ಡೆಡ್ಡೆ ಪ್ರಾಜೆಕ್ಟ್ಸ್ ಮಲ್ಪುಗ ಪಂಡದು ಜಂಟಿ ಆದ ವಿ4 ಸ್ಟ್ರೀಮ್ದೊಟ್ಟಿಗೆ ತುಳು ಫಿಲ್ಮ್ ಅವಾರ್ಡ್ ಕನ್ನಡ ಫಿಲ್ಮ್ ಅವಾರ್ಡ್ ವೆಬ್ ಸೀರೀಸ್ ಅವಾರ್ಡ್ ಸೊ ದಾದಾದ ಇಪ್ಪಡು ಒಂಜಿ ಜಂಟಿ ಆದ ಮಲ್ತು ಎಂಕ್ಲೆಗ್ ಒಂಜಿ ಬ್ಯಾಕ್ ಬೋನ್ ಲೆಕ್ಕ ಸಪೋರ್ಟ್ ಉಲ್ಲೇರು ಪಂಡದು ಎಂಕ್ ಮಸ್ತ್ ಖುಷಿ ಅಣ್ಣ ಆರು ಪಣ್ಣಾಗ ಸೊ ಐಕಾದ ಎಂಕ್ಲಲ್ಲಿ ಒಂಜಿ ತಂಡ ಸೇರ್ದು ಐಕ್ ದಾದ ಬೋರ್ಡು ಅಂಚನೆ ಚರಣ್ ಸುವರ್ಣ ಸೊ ಆರ್ಲ ಒಂಜಿ ಎಡ್ಡೆ ಸಪೋರ್ಟ್ ಆದ ಉಲ್ಲೇರು ಎಂಕ್ಲೆಗ್ ಸೊ ಎಂಗ್ಲ ಕುಡ್ಲದಕ್ಲ ಅವಾರ್ಡ್ ಪಣ ಆರ್ಟಿಸ್ಟ್ನಕ್ಲೆಗ್ ಒಂಜಿ ಎಡ್ಡೆ ಅವಾರ್ಡ್ ಒಂದು ಪನ್ಪುನಂಚಿನ ಒಂಜಿ ಆಶಯದ ಇದು ವಿ4 ಸ್ಟ್ರೀಮ್ ಒಂಜಿ ಸ್ಟಾರ್ಟ್ ಮಾಡಿದೆ. ಇನ್ನು ಈ ಕಾರ್ಯಕ್ರಮದ ನಿರೂಪಣೆಯನ್ನ ವಿ4 ನ್ಯೂಸ್ನ ಕಾಮಿಡಿ ಪ್ರೀಮಿಯರ್ ಲೀಗ್ ಖ್ಯಾತಿಯ ವಿನಾಯಕ್ ಜೆಪ್ಪು ನಿರ್ವಹಿಸಿದ್ರು. ಇನ್ನು ಶೂರ ಪ್ರೊಡಕ್ಷನ್ ಹೌಸ್ನಲ್ಲಿ ಕಲಾವಿದರಾದ ಸಂತೋಷ್ ಶೆಣೈ, ಜಿತೇಶ್ ಮಾಡೂರು, ಗಣೇಶ್ ಕುಡ್ಲಾ ಸೇರಿದಂತೆ ಅನೇಕ ಕಲಾವಿದರಿದ್ದು ಶೂರ ಪ್ರೊಡಕ್ಷನ್ ಹೌಸ್ನಿಂದ ಹೊಸ ತುಳು ಕನ್ನಡ ಚಲನಚಿತ್ರ, ಕಿರು ಚಲನಚಿತ್ರ, ವೆಬ್ ಸಿರೀಸ್, ವಿಡಿಯೋ ಆಲ್ಬಂಗಳು ತಯಾರಾಗಲಿದ್ದು ವಿ4 ಸ್ಟ್ರೀಮ್ ಮೂಲಕ ತೆರೆಗೆ ಬರಲಿದೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ 24/7 ಮಂಗಳೂರು.